ಬೇಕಾದ ಫಲಗಳನ್ನು ಅನುಗ್ರಹ ಮಾಡಿಕೊಡಬೇಕು. ಕುಲದೈವ ಕುಲದೈವ ಒಂದು ಎರಡು ಬಂದು ಅಲ್ಲಿ ಸಂಕಲ್ಪ ಮಾಡಿ ಈ ಒಂದು ಸಂದರ್ಭದಲ್ಲಿ ಮಾಡುವಂಥ ಒಂದು ಪ್ರತಿಷ್ಠೆ ಏನು ಆಚಾರ್ಯ ಮುಖೇನ ಕಾರ್ಯ ಇದ್ದು ನಮ್ಮ ಗುರುಗಳು ನಮಗೆ ಹೇಳಿಕೊಟ್ಟಿರುವ ಪ್ರಕಾರದಲ್ಲಿ ಮಾಡುವಂಥ ಏಕನಾಳಿಕೆಯ ಗಣಯಾಗ, ಅದಕ್ಕೆ ಸಂಬಂಧಪಟ್ಟ ದೈವಗಳ ಒಂದು ಕಲಶದ ಸಂಬಂಧಪಟ್ಟ ಯಾಗ ಹೋಮಗಳನ್ನು ಮಾಡಿ ಕಲಶವನ್ನು ಆಯುಧಗಳನ್ನು ಪೂಜಿಸುವ ಜಾಗದಲ್ಲಿ ಕೂರಿಸಿ ಅನ್ನದಾನ ಸಹಸ್ರೋಪನಯನ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಒಂದು ಊಟಕ್ಕೆ ಬೇಕಾಗಿ ಮಾಡುವಂಥದ್ದು, ಒಂದು ಜನಕ್ಕೆ ಅನ್ನದಾನ ಮಾಡುವಂಥದ್ದು, ಒಂದು ಮೂರನೆಯ ಕಣ್ಣು ಒಬ್ಬನಿಗೆ ನಾವು ದಾನ ಮಾಡಿದಾಗ ಅನ್ನದಾನ ಸಹಸ್ರೋಪನಯನ ರಕ್ತಗತ ಪ್ರಾಣ, ಅಸ್ಥಿಗತ ಪ್ರಾಣ, ಅನ್ನಗತ ಪ್ರಾಣ. ತ್ರೇತಾಯುಗದಲ್ಲಿ ರಕ್ತಗತ ಪ್ರಾಣ, ಮೈಯಲ್ಲಿ ಒಂದು ಬಿಂದು ರಕ್ತ ಇರುವವರೆಗೆ ಜೀವನ ಇರ್ತಾ ಇತ್ತು. ತ್ರೇತಾಯುಗದಲ್ಲಿ ದ್ವಾಪರ ಯುಗದಲ್ಲಿ ಮೈಯಲ್ಲಿ ಒಂದು ಕುಂಟು ಎಲುಬಿರುವವರೆಗೆ ಜೀವನ ಇರ್ತಾ ಇತ್ತು. ಕಲಿಯುಗದಲ್ಲಿ ಹಾಗಲ್ಲ, ಒಂದು ಮುಖ್ಯ ಅನ್ನ ಇರುವವರೆಗೆ ಜೀವ. ಅನ್ನು 2 ದಿವಸ ಉಪವಾಸ ಮಾಡಿದರೆ ಏನು ಹೊಟ್ಟೆಗೆ ತಿಂದಿಲ್ಲ ಅಂತ ಹೇಳಿ 3ನೇ ದಿವಸ ತಗೊಂಡಾಗ ಅದನ್ನು ಐಸಿಯುನಲ್ಲಿ ಸೇರಿಸಬೇಕಾಗ್ತದೆ. ಹಾಗೆ ಅನ್ನಗತ ಪ್ರಾಣ, ಅನ್ನ ಸಾಧ್ಯವಾದಷ್ಟು ದಾನ ಮಾಡಬೇಕಾದ್ರೆ ಕಳಿಸ್ತದೆ ಧರ್ಮಶಾಸ್ತ್ರದಲ್ಲಿ. ಹಾಗೆ ಸಾಧ್ಯವಾದ ಜನರಿಗೆ ಅನ್ನದಾನ ಮಾಡುವಂಥದ್ದು. ಕುಟುಂಬದವರು ಬಂದಿದ್ದಾರೆ, ಬಂಧು ಬಳಗ ಬಂದಿದ್ದಾರೆ, ಊರು ಮನೆಯವರು ಬಂದಿದ್ದಾರೆ, ಇಷ್ಟ ಮಿತ್ರರು ಬಂದಿದ್ದಾರೆ, ನಮ್ಮ ಪರಿವಾರದವರು ಇದ್ದಾರೆ. ಎಲ್ಲರೂ ಅವರವರ ಮನಸ್ಸಿನಲ್ಲಿ ಬೇಕಾದಷ್ಟು ಕಷ್ಟ ನಷ್ಟಗಳು ನೋವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಸ್ತಿ ಬಸ್ತಿ ಇದ್ದವರಿಗೂ ಸಹ ಅವರವರ ಮನಸ್ಸಿನಲ್ಲಿರುವಂಥ ದುಃಖ ದುರ್ಗನೆಲ್ಲ ದೂರ ಮಾಡುವಂಥ ಕೆಲಸದಲ್ಲಿ ಅಭಿವೃದ್ಧಿ 1 ವರ್ಷಕ್ಕೆ 100 ಪ್ರಕಾರದಲ್ಲಿ ಅಭಿವೃದ್ಧಿ ಆಗೋದರೊಂದಿಗೆ ಯಥೇಚ್ಛವಾದ ಐಶ್ವರ್ಯ, ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ನೆಮ್ಮದಿ, ಶಿಕ್ಷಣ ಅನುಗ್ರಹ ಮಾಡಿದ್ದರಿಗೆ ಉತ್ತರೋತ್ತರವಾಗಿ ದೀರ್ಘಕಾಲ ಬಾಳಿ ಬೆಳೆಯುವ ರೀತಿಯಲ್ಲಿ ಮತ್ತು ನಮ್ಮಿಂದ ಸಾಧ್ಯವಾದಷ್ಟು ಮಟ್ಟಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ದೈವದೇವರು ಮತ್ತು ನಾವು ಅವರಿಗೆ ವಾಪಸ್ ಕೊಡೋದು. ಅವ್ರು ಸಂಪಾದನೆ ಕೊಡೋದು ಕಡಿಮೆ ಆದರೆ ನಾವು ಅವರಿಗೆ ಕೊಡಲಿಕ್ಕೆ ಹೇಳಿಲ್ಲ. ನಾವು ದೈವದೇವರ ಹತ್ರ ಪ್ರಾರ್ಥನೆ ಮಾಡಿದಾಗ ನಮ್ಮ ಚೈತನ್ಯ ಸಂಪಾದನೆ ಕೊಡಿ, ಅದರಲ್ಲಿ ನಾವು ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿ ಬರ್ತೇವೆ. ಹಾಗೆ ಈಗ ಮಾಡಿರುವಂಥದ್ದು ದೈವಕ್ಕೆ ಸಮಾಧಾನ ಉಂಟು, ಎಲ್ಲ ಒಂದು ವ್ಯವಸ್ಥೆ ಮಾಡಿರುವಂಥದ್ದು. ಇನ್ನು ಮುಂದೆ ಸಹ ನೀವು ಮಾಡುವಂಥ ಕರ್ಮದಲ್ಲಿ ಯಾವುದೇ ರೀತಿಯ ಲೋಪ ಬಾರದೆ ಮುಂದುವರಿಸಿಕೊಂಡು ಹೋಗಿ ಈ ಜಾಗದಲ್ಲಿ ಏನು ಸತ್ಯಸಾರಮಣಿ ಆಗಲಿ, ಮಹಾಮಾಯಿ ದೈವ ಆಗಲಿ, ಕಲ್ಲುಡಿ ಹೊರಗಡೆ ಮಾರಿ ಪೂಜೆ ಇರುವಂಥದ್ದು ವಿಷಯದಲ್ಲಾಗಲಿ ಅಥವಾ ಇಲ್ಲಿ ಒಂದು ಗುರುಗಳನ್ನು ವಿಷಯದಲ್ಲಾಗಲಿ ಸಂಪೂರ್ಣವಾಗಿ ಈ ಜಾಗದಲ್ಲಿ ಸ್ಥಿರವಾಗಿ ಶಾಶ್ವತವಾಗಿ ನೆಲೆ ನಿಂತು ದುಷ್ಟಶಕ್ತಿಗಳೆಲ್ಲ ನಾಶ ಆಗಿ ಶಿಷ್ಟ ಶಕ್ತಿಗಳು ನಾವು ಪ್ರಾರ್ಥನೆ ಮಾಡಿ ಕೈ ಮುಗಿದಂಥ ಕೆಲಸಗಳು ನಾವು ಈಸಿದಿಂದ ಬೇಗ ಆಗುವ ರೀತಿಯಲ್ಲೆಲ್ಲ ಅನುಗ್ರಹ ಮಾಡಿಕೊಡ್ತಾರೆ ಅನ್ನುವಂಥದ್ದು ನಮ್ಮ ಪುರಾಣದಲ್ಲಿ ಯತ್ಭಾವವಾಗಿ. ಯಾಕೆ ಬೆಳಗಿನ ಸಮಯಕ್ಕೆ ಕಾಯ್ತಾ ಇದ್ದಾರೆ, ಇನ್ನು ಮಧ್ಯಾಹ್ನ ಊಟ ಆಗುವವರೆಗೆ ಧಾರ್ಮಿಕ ಕೆಲಸಗಳಲ್ಲಿ ಭಾಗವಹಿಸ್ತಾರೆ, ಕೊನೆಗೆ ಅಂತಿಮವಾಗಿ ಮತ್ತೆ ಊಟಕ್ಕೆ ಹೋಗ್ತಾರೆ ಅಂತ ಹೇಳಿದರೆ ಅವರವರಲ್ಲಿ ಇರುವಂಥ ಒಂದು ಶ್ರದ್ಧೆ ಮತ್ತು ಭಕ್ತಿ. ಆ ಶ್ರದ್ಧೆ ಭಕ್ತಿಗೆ ಖಂಡಿತವಾಗಿ ದೈವದೇವರು ಇದ್ದಾರೆ ಅಂತ ನಾವು ಮನಸ್ಸಲ್ಲಿ ಹೇಳಿದರೆ ಖಂಡಿತವಾಗಿ ಇರ್ತಾರೆ. ದೈವದೇವರು ನಮ್ಮನ್ನು ಎಷ್ಟಕ್ಕೂ ನಂಬ್ತಾರೆ, ಆದರೆ ನಾವು ನಂಬುವಂಥದ್ದು ಕೆಲವು ಸಂದರ್ಭಗಳಲ್ಲಿ ಕಡಿಮೆ ಆಗ್ತದೆ. ಹಾಗಾಗಿ ದೈವದೇವರನ್ನು ನಾವು ನಂಬಿ ಹಾಳಾದವರಂತ ಯಾರೂ ಇಲ್ಲ, ಎಲ್ಲ ಒಳ್ಳೆಯದಾಗಿದ್ದಾರೆ, ಒಳ್ಳೆಯದಾಗ್ತಾ ಇದ್ದಾರೆ, ಒಳ್ಳೆಯದಾಗುವವರಿದ್ದಾರೆ. ಮಾಡಿರುವಂಥ ಕೆಲಸವನ್ನು ಅನಂತವಾಗಿ ಸ್ವೀಕಾರ ಮಾಡಬೇಕು ಅಂತ ಆ ಮಹಾಗಣಪತಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಗಣಗಳಿಗೆಲ್ಲ ಗಣಪತಿಗೆ ಯಾಕೆ ನಾವು ಸುರುವಿಗೆ ಪೂಜೆ ಮಾಡಬೇಕು ಅಂತ ಕೇಳಿದರೆ, ಗಣಗಳಿಗೆಲ್ಲ ಅಧಿಪತಿ ಗಣಪತಿ ಅಂದರೆ ದೇವಸೇನೆಗೆಲ್ಲ ಅಧಿಪತಿ ಸುಬ್ರಹ್ಮಣ್ಯ, ದೇವಸೇನಾಪತಿ ಗಣಪತಿ ಸುಬ್ರಹ್ಮಣ್ಯ. ಇವರಿಬ್ಬರು ಕೈನಲ್ಲಿರುವಂಥದ್ದು ದೈವಗಳು, ಗಣಗಳ ಮುಖಂಡತ್ವ. ಹಾಗಾಗಿ ಆ ಮಹಾಗಣಪತಿಯವರನ್ನು ಪ್ರಾರ್ಥನೆ ಮಾಡಿ ನಾವು ಮಾಡುವಂಥ ಏಕನಾಳಿಕೆಯ ಗಣಯಾಗ ಅಂತ ಅದನ್ನು ಅನಂತವಾಗಿ ಸ್ವೀಕಾರ ಮಾಡಬೇಕು. ಮಹಾಗಣಪತಿ ದೇವರು ಸಹ ಈ ಜಾಗದಲ್ಲಿ ಸ್ಥಿರವಾಗಿ ಸಂಜೆಗೆ
ಈಗ ಮಧ್ಯಾಹ್ನ 3 ಗಂಟೆಗೆ 1 ಗಂಟೆವರೆಗೆ ಇದೆಲ್ಲ ಕೆಲಸ ಆದ ನಂತರ ಸಾಮಾನ್ಯವಾಗಿ ಎಲ್ಲ ಶುಭ ಶಕುನಗಳಿಗಾಗಿ ಒಳ್ಳೆಯ ರೀತಿಯಲ್ಲಿ ರಾತ್ರಿ ಆಗುವಂಥ ಸರ್ವಶ್ರೇಷ್ಠ ಪದ ಅನಂತವಾಗಿ ಸ್ವೀಕಾರ ಮಾಡಬೇಕು. ಶಾಶ್ವತವಾಗಿ ಏನೇನು ಯಾರ್ಯಾರು ಕಳ್ಕೊಂಡಿದ್ದೀರ ಎಲ್ಲರೂ ಅವ್ರ ಮನಸ್ಸನ್ನು ಎನಿಸಿದ್ದಕ್ಕಿಂತ ಆದಷ್ಟು ಬೇಗ ಅದು ವಾಪಸ್ ಸಿಗುವ ಹಾಗೆ, ಯಾರಿಗೆ ಹುಷಾರಿಲ್ಲ ಅಂತ ಇದ್ದಾರೆ ಅವರಿಗೆಲ್ಲ ಆರೋಗ್ಯದಲ್ಲಿ ಸದಾಚಾರವಾಗಿ ಕಲಿಯುವ ಮಕ್ಕಳೇನಿದ್ದಾರೆ ಯಾರೋ ಇರ್ತಾರಂತೆ ಟೌನರತ್ತ ಒಂದು ಸಣ್ಣ ಹಳ್ಳಿಯಲ್ಲಿ ಆ ಜನ ಇವತ್ತು ಸ್ವಲ್ಪ ಭಾರಿ ದೊಡ್ಡ ಜನ ಆಗಿದ್ದಾರೆ ಅನ್ನುವ ರೀತಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರಂಗದಲ್ಲಿ ಅತ್ಯಂತ ಹೆಚ್ಚು ಮಟ್ಟಿನ ಹೆಸರು ತಗೊಳ್ಳುವ ರೀತಿಯ ಮಕ್ಕಳು ನಿಮ್ಮ ಈ ಜಾಗದಲ್ಲಿ ಸಂಸಾರದಲ್ಲಿ ತಯಾರಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅದರಲ್ಲಿ ಜ್ಞಾನಿಗಾಂಜ ಪಾಪಾನ್ ಜನ್ಮಾಂತರ್ಗತಾಂಚ ತಾನಿಗಾಂಜ ಗಣೇಶ ಪ್ರದರ್ಶನ ಪದೇ ಪದೇ ಪಾಪೋ ಪಾಪಧರ್ಮಾಂ ಪಾಪಾತ್ಮ ಪಾಪುಂಬ ಕಾರ್ಯಮಾಂ ಪ್ರತ್ಯಾಜೀವ ಶರಣಗತೋತ್ತಲ ಅನ್ಯತಾ ಶರಣಂ ನಾಸ್ತಿ ತುಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ಮಹಾಗಣಪತೆ ಮಹಾಮಾಯಿ ಸತ್ಯಸಾರಾಮಣೆ ಪಂಜುರ್ಲೆ ಕಲ್ಲುರ್ಟೆ ಹುಲಿಗ ಮೈಯಂತಿ ದೇವತಾ ಹರಶಂಭು ಮಹಾದೇವ ವಿಶ್ವೇಶ ಮರಲ್ಲ ಬಾಯ್ಶ್ವೇಶ ನಿರ್ವಾಸ ನೀಲಕಂಠಾಯಂ ವ್ಯೋಮತೇಶಾಯ ವಾಯು ಮಹಾದೇವಾಯ ಪ್ರೇಮಾತ್ ಮೃತ್ಯುಂಜನಮಸ್ತುಭ್ಯಂ ಮುಖ್ಯಮಾನ್ಯಂ ಸರ್ವಮುಖ್ಯನಾಶಾಯ ಮೃತ್ಯುಂಜನ ಸರ್ವಮಂಗಲಮಾಂಗಲ್ಯ ಶಿವೇ ಸರ್ವಾರ್ಥಸಾಧ್ಯ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ. ಅಲ್ಲಿ ಎಲ್ಲರೂ ಒಬ್ಬರು ಕಲೆಕ್ಟ್ ಮಾಡಿ ತಂದು ಇಲ್ಲೇ ಹಾಕಿ, ನೀವೇ ಹತ್ತಿರ ಇರೋರು ಇಲ್ಲೇ ಹಾಕಿ ಒಂದು ಕೈ ಮುಗಿತೀವಿ. ಎಲ್ಲರೂ ಇಬ್ಬರು ಕಿಸಾಡಿದರೆ ಅದು ಎಲ್ಲೆಲ್ಲ ಹೋಗಿ ಬರ್ತದೆ. ದೇನಮೇವ ಸುಫಲವಾದಿ ಭವೇ ಜನ್ಮ ಜನ್ಮನಾಲೇ ಅಲ್ಲಿ ಇಟ್ಟು ಪೂರ ಹರಿಯಾಣ ಮಾಡಲಿ ಮಾಡ್ಯಾರ ನೋಡಿ ನೀವು ಮಾಡಿ ಬನ್ನಿ ಒಂದ್ಸಲ. ಆಹ್ವಾನಲಾಂಛನಂ ದಂಡವದಾಂ ಸರ್ವೇ
ಸ್ವಾಮಿ ಪದೇ ಪದೇ ಪಾಪಂ ಪಾಪರ್ಮಾಂ ಪಾಪಾತ್ಮ ಅಪರಾಧ ಮಹಾಗಣಪತಿ ಮಹಾಮಾಯಿ ಸಾರಾಮಣೆ ಸತ್ಯ ಸಾರಾಮಣೆ ಪಂಜುರ್ಲಿ ಕಲ್ಲುಟೆ ಮೈಯಂತೆ ಹುಲಿಗಲೈವತ ಹರಸಂಬು ಮಹಾದೇವ ವಿಶ್ವೇಶ ಮರಳ ಬಸವಚಂದ್ರ ಭಗವತ್ಮ ನೀಲಕಂಠ ನಮೋಸ್ತರೆ ಮುತ್ತಿಂಗ್ಯ ರುದ್ರ ನೀಲಕಂಠಾಯ ರಾತ್ರಿಯಿಂದ ಪ್ರಾರಂಭ ಆಗಿರುವ ಕೆಲಸ ಈಗ ಅಂತಿಮ ಹಂತಕ್ಕೆ ಬಂದು ಸಂಬಂಧವಾದ ಕೆಲಸಗಳಾಗಿ ಜನಮತಿನ ಸ್ಥಳಕ್ಕೆ ನನ್ನ ಅನುಜ್ಞೆಯಿಂದ ಒಂದು ಹುಲ್ಲುಕಡ್ಡಿ ಸಹ ಅಲ್ಲಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಗವಂತ ಕೃಷ್ಣ ಪರಮಾತ್ಮ ಆ ಮಾತಿನ ಅರ್ಥ ಹೇಗೆ ಅಂತ ಹೇಳಿದರೆ, ಯಾವ ಜಾಗದಲ್ಲಿ ಯಾರಿಂದ ಎಲ್ಲಿ ಏನು ಆಗಬೇಕು ಅಂತ ನನ್ನ ಸಂಕಲ್ಪ ಇರ್ತದೆ ಅದನ್ನು ನಾನು ಮಾಡಿಯೇ ಸಿದ್ಧ ಮಾಡಿಯೇ ತೀರ್ತೀನಿ ಅನ್ನುವಂಥದ್ದು. ಇಷ್ಟು ಜನ ಎಲ್ಲ ಸೇರಿ ಇವತ್ತಿನ ದಿವಸ ಈ ಜಾಗದಲ್ಲಿ ಈ ಕೆಲಸಗಳೆಲ್ಲ ಆಗಬೇಕು ಅನ್ನುವಂಥದ್ದು ಅವನ ಸಂಕಲ್ಪ ಇತ್ತು. ನಾವೇನಿತ್ತು ನಿಮಿತ್ತ ಮಾತ್ರ ನಾವು ಮಾಡಿದ್ದೇವೆ ಅನ್ನುವಂಥದ್ದು ಭ್ರಮೆ. ನಾವು ಮಾಡಿದ್ದೇವೆ ನಮ್ಮಿಂದ ಆಯಿತು ಅನ್ನುವಂಥದ್ದು ಅಹಂ ಇದ್ದರೆ ಅದು ಒಳ್ಳೆಯದಲ್ಲ. ನಮ್ಮ ಕೈಯಿಂದ ದೇವರು ತಗೊಂಡಿದ್ದಾರೆ, ನಮ್ಮ ಕೈಯಿಂದ ದೈವ ತಗೊಂಡಿದೆ, ನಮ್ಮ ಕೈಯಿಂದ ಮುಂದೆ ಸಹ ದೈವಗಳು ತಗೊಳ್ತದೆ ಅನ್ನುವ ಭಾವನೆ ಅಭಿಪ್ರಾಯದಲ್ಲಿ ಆ ಒಂದು ಸಂಕಲ್ಪದ ಜೊತೆಗೆ ನಾವು ಕೆಲಸ ಮಾಡಿದಾಗ ಖಂಡಿತವಾಗಿ ನಾನು ಅನ್ನುವಂಥದ್ದು ಇರಬಾರದು ಅಂತ ನಮ್ಮ ಕೈಯಲ್ಲಿ ಸಂಕಲ್ಪ ಇತ್ತು ದೇವರು ತಗೊಂಡ ನಮಗೆ ಆ ಒಂದು ಸೌಭಾಗ್ಯ ಸಿಕ್ಕಿರುವಂಥದ್ದು ನಮ್ಮ ಪುಣ್ಯ ಅಂತ ಕೇಳಬೇಕಂತ ನಾವು ಮನಸ್ಸಲ್ಲಿ ನೆನೆಸ್ಬೇಕಂತೆ ಹೊರತು ಇದೆಲ್ಲ ನಾವು ಮಾಡಿದ್ದೇವೆ ನಾವಿದ್ದೇವೆ ಕೆಲಸ ಮಾಡಿದ್ದೇವೆ ಅನ್ನ ಎಲ್ಲ ಕ್ಲೀನ್ ಮಾಡಿದ್ದೇವೆ, ಇನ್ನೊಂದು ಮಾಡಿದ್ದೇವೆ, ಮಕ್ಕಳು ಮಾಡಿದ್ದೇವೆ, ನಾವು ಒಂದೇ ಭಾಷೆಯಲ್ಲಿ ಅರ್ಥವಾಗಿಲ್ಲ ಅಲ್ಲ. ನಾವು ಬಾಯಿನಲ್ಲಿ ಹೇಳಿದರೆ ಮನಸ್ಸಲ್ಲಿ ಹೋಗ್ತೀವಿ. ನಮ್ಮಿಂದ ಸಾಧ್ಯವಾದ ಭಕ್ತಿಯನ್ನು ನಾವು ಮಾಡಿದ್ದೇವೆ. ಇನ್ನು ಮುಂದೆ ನಿಮ್ಮ ಕೈಯಲ್ಲಿರುವಂಥದ್ದು ನಾವು ಪ್ರಾರ್ಥನೆ ಮಾಡಿ ಖಂಡಿತವಾಗಿ ದೈವತೆಯನ್ನು ಮಾಡಿದ್ದೇವೆ ಸಂಸ್ಥೆಯನ್ನು. ಹಾಗಾಗಿ ಮಾಡುವಂಥ ಪ್ರಧಾನ ವ್ಯಕ್ತಿ ದೈವತೆಯರ ಸೇವೆಯನ್ನು ಅನಂತವಾಗಿ ಸ್ವೀಕಾರ ಮಾಡುವ ಮುಖಾಂತರ ವಾರದ ನಡುವಿಗೆ ಇವತ್ತಿನ ದಿವಸ ಯಾವ ಭಾನುವಾರದ ಗೌರ್ಮೆಂಟ್ ರಜೆ ಅಲ್ಲ ಅಥವಾ ಸರ್ಕಾರಿ ರಜೆ ಅಲ್ಲ. ಹಾಗಾಗಿ ವಾರದ ನಡುವಿನಲ್ಲಿ ಎಲ್ಲರಿಗೂ ಕೆಲಸ ಇದ್ದರೂ ಸಹ ಅದನ್ನೆಲ್ಲ ಒಂದು ಬದಿಗಿಟ್ಟು ಈ ಜಾಗದಲ್ಲೂ ಒಂದು ದೈವದೇವರ ಕೆಲಸಗಳಾಗ್ತಾ ಉಂಟು. ನಾವು ಹೋಗಿ ಒಂದು ಭಕ್ತಿ ಮಾಡಿ ನಮ್ಮನ್ನು ಭಕ್ತಿಯನ್ನು ಸಮರ್ಪಣೆ ಮಾಡಿ ಅಲ್ಲಿ ಈ ತಗೊಂಡು ಒಂದು ಬರುವಂಥದ್ದು ಬಂದಿದ್ದಾರೆ. ಎಲ್ಲರಿಗೂ ಮಾಡಲಿಕ್ಕೆ ಬೇಕಾದಷ್ಟೇ ಕೆಲಸ ಉಂಟು ಅವರವರನ್ನು. ಹಾಗಾಗಿ ಅವರವರ ಮನಸ್ಸಿನಲ್ಲಿರುವಂಥ ಇಷ್ಟಾರ್ಥ ಫಲಗಳನ್ನೆಲ್ಲ ಅನುಗ್ರಹ ಮಾಡಿಕೊಳ್ಳುತ್ತಿದೆ. ಉತ್ತರೋತ್ತರವಾಗಿ ಸುದೀರ್ಘ ಕಾಲ ಬಾಳಿ ಬೆಳೆಯುವ ರೀತಿಯಲ್ಲಿಯೂ ಮತ್ತು ಇರುವಂತಹ ಹಿಂದೆ ಇದ್ದಂಥ ಈಗಿರುವಂಥ ಮುಂದೆ ಬರುವಂಥ ಯಾವುದೇ ಕಷ್ಟ ಕಾರ್ಪಣ್ಯಗಳಲ್ಲಿ ದುಃಖ ದುಃಖಗಳಲ್ಲಿ ಎಲ್ಲ ದೂರ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಒಟ್ಟು ಸೇರಿ ಒಂದು ಪ್ರಾರ್ಥನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದರೆ ಒಗ್ಗಟ್ಟಾಗಿ ಎಲ್ಲರೂ ಸೇರಿ ಯಾಕೆ ಪ್ರಾರ್ಥನೆ ಮಾಡಬೇಕಂದ್ರೆ ಒಂದು ಹಿಡಿ ಸುದ್ದಿಯನ್ನು ಕಡ್ಡಿಯನ್ನು ನಾವು ತುಂಡು ಮಾಡಿದ ಸುಲಭದಲ್ಲಿ ಇಡೀ ಸುದ್ದಿಯಲ್ಲಿರುವಂಥ ಪೂರ್ತಿ ಕಡ್ಡಿಯನ್ನು ಒಟ್ಟು ಮಾಡಿ ತುಂಡು ಮಾಡಲಿಕ್ಕಾಗೋದಿಲ್ಲ. ನಾನೊಬ್ಬ ಎಷ್ಟೊಬ್ಬ ಒಬ್ಬ ಹಾಕಿರೋದು ಇವನಿಗೆ ಯಾವಾಗಲೂ ಇದ್ದರೆ ನಾನು ಯಾವಾಗಲಾದರೂ ಏನಂತ ಕೇಳಿ ಸಾಕಂತ ದೇವರಿಗೆ ಇರ್ತದೆ. ಇಷ್ಟೆಲ್ಲ ಒಟ್ಟು ಸೇರಿ ನಾವು ಪ್ರಾರ್ಥನೆ ಮಾಡಿ ಕರೆಯುವಾಗ ದೈವದೇವರು ಒಂದು ಮಿನಿಟಿಗಾದರೂ ಬಂದು ಏನಂತ ಹೇಳ್ತಾರೆ ಅಂತ ಒಂದು ವಾಡಿಕೆ. ಯಾಕೆಂದರೆ ದೈವದೇವರು ಹೇಗೆ ಬರ್ತಾರೆ ಹೇಗೆ ಕಳ್ತಾರೆ ಅಂತ ಕೇಳ್ಬೋದು. ನಾವೀಗ ಹೇಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೊಬೈಲ್ನಲ್ಲಿ ಮಾತಾಡಿ ನಮ್ಮ ಧ್ವನಿ ಗಾಳಿಯಲ್ಲಿ ಹೋಗಿ ಅವರಿಗೆ ಸೇರಿಸುವುದು ದೃಶ್ಯ ಮತ್ತು ಮಾಧ್ಯಮ ಟಿ ವಿಯಲ್ಲಿ ನಾವು ಹೇಗೆ ಅದೇ ರೀತಿಯಲ್ಲಿ ಈಗ ಏನು ಅಂದರೆ ಆಕಾಶವಾಣಿ ಅಂತ ಉಂಟು. ಆವಾಗ ಅಶರೀರವಾಣಿ ಅಂತ ಇತ್ತು ದೇವರ ಕಾಲದಲ್ಲಿ. ಆ ಅಶರೀರವಾಣಿಯ ಮುಖಾಂತರ ಅಶರೀರವಾಣಿಯನ್ನು ನುಡಿಸುತ್ತದೆ ಅದು ದೈವದೇವರು ಕೊಡುವಂಥ ವಾಕ್ಯಗಳು ಅದೊಂದು ನಡೀತಾ ಇತ್ತು. ಈಗ ಸಹ ನಾವು ಪ್ರಾರ್ಥನೆ ಮಾಡೋದ್ರಿಂದ ಕಲಿಯುಗದಲ್ಲಿ ದೇವರು ಪ್ರತ್ಯಕ್ಷವಾಗಿ ಏನು ಬೇಕಂತ ಕೇಳೋದಿಲ್ಲ, ಪರೋಕ್ಷವಾಗಿ ಏನು ಬೇಕು ಅದನ್ನು ಖಂಡಿತವಾಗಿ ಮಾಡೇ ಮಾಡ್ತಾರೆ. ನಮಗೆ ನಂಬಿಕೆ ಬೇಕಾಗ್ತದೆ. ನಾವು ನಂಬಿ ಮಾಡುವಂಥದ್ದು ನಮ್ಮ ಧಾರ್ಮಿಕ ತಳಹದಿಯಲ್ಲಿ ನಿಂತಿರುವಂಥದ್ದು ಧರ್ಮ ಅಂತ ಹೇಳಿದ್ರೆ ನಮ್ಮ ಧರ್ಮ ನಂಬಿಕೆ ಮೇಲೆ ನಿಂತಿರುವಂಥ ಒಂದು ಧರ್ಮ. ಬಟ್ ಈಗ ಹೇಳಿದ್ದಾರೆ ನಾವು ಮಾಡಬೇಕು ನಮ್ಗೆ ಒಳ್ಳೆಯದಾಗ್ತದೆ. ಖಂಡಿತವಾಗಿ 100ಕ್ಕೆ 100 ಒಳ್ಳೆಯದಲ್ಲ, 100ಕ್ಕೆ 200 ಪಟ್ಟು ಒಳ್ಳೆಯದಾಗ್ತದೆ. ಆಗ್ತದೆ ಇಲ್ಲ ನಾವೆಲ್ಲ ಮಾಡಿದ್ದೇವೆ ಅಲ್ಲಿಂದ ಅಲ್ಲಿಗೆ ಆಗ್ತದೆ. ಯದ್ಭಾವಂ ತದ್ಭವತಿ. ನಮ್ಮಲ್ಲಿ ಶ್ರದ್ಧೆ ಭಕ್ತಿ ಹೇಗಿದೆ ಅದಕ್ಕೆ ದೇವರ ಫಲ ಕೊಡ್ತಾರೆ. ಖಂಡಿತವಾಗಿ ನಮಗೆ ಎಲ್ಲರಿಗೂ ಅವರವರ ನಮಗೆ ಮಾಡ್ತೇವೆ ಅಂತ ನಾವು ದೈವದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಈಗ 190 ಬಾರ ಖರ್ಚಾಗಿದೆ. ಇನ್ನಾದ ನಂತರ ಇದಾದ ನಂತರ ಇದನ್ನು ಪೂರ್ತಿ ಸ್ವಾಮಿಗಳಿಂದ ಪರವಹಿಸಿ ಆಗುವಾಗ
ಈಗ ಮಧ್ಯಾಹ್ನದವರೆಗೆ ಆಗುವಂಥ ಪೂರ್ತಿ ಕೆಲಸಗಳು ಇದಾಗಿ ಆಗ್ತದೆ ಅನ್ನದಾನ ಎಲ್ಲ ಜ್ಞಾನಿಕಾಂಜ ಪಾಪಾನ್ ಜನ್ಮಾಂತರಿಕಾಂಚ ತಾಂಜಾಂಶ ಪ್ರದಕ್ಷಿಣ ಪ್ರದೇಶಗಳು ಪಾಪವಂ ಪಾಪರಮಂ ಪಾಪತ್ಮ ಪಾಪಮವತ್ತೈಮಂ ಪ್ರವ್ಯಾಧಿವೈಷ್ಣಾಗತಸ್ಲಾಂ ಅನ್ಯತಾಶನಂ ನಾಸ್ತಿ ತಮೇವ ಶ್ರಮ ಮಾತ್ರ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಮಹಾಗಣಪತಿ ಸರ್ವರದ್ದಿ ದೈವತ ಹರತಮ್ಮ ಮಹಾದಿ ವಿಶ್ವೇಶಾಮೂರ್ತಿ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಚಂದ್ರಶೇಷಾಯ ಶಿವಾಯ ಮಹಾದೇವಾಯ ಶ್ರೀ ಮಹಾಮೃತ್ಯುಂಜಯ ಮಸ್ತುಭ್ಯ ಮುಖ್ಯಮಾಮ್ಯಂ ಸರ್ವ ಮೃತ್ಯು ಅಪಮೃತ್ಯು ಅಕಾಲ ಮೃತ್ಯು ವಿನಾಶಾಯ ಅತ್ಯಂತ ಕೈ ನಡೆಸಿದೆ ನಮಸ್ತೆ ಸದಾ ಪಶ್ಯಂತಿ ಸೂರಯಃ ದಿವಿವ ಚಕ್ರಾಸಂ ತದ್ವಿಪ್ರಾ
त्वा गणपतिं भवामहे कविं कवीनामुपमश्रवस्तमं ज्येष्ठराजं ब्रह्मणस्पतान् शृण्वन्नोतिभिः सीदसादनं महागणाधिपतये नमो नमः। गुरुब्रह्मा गुरुविष्णु गुरुदेवो महेश्वर गुरु साक्षात् परब्रह्मा तस्मै श्रीगुरवे नमः। अखण्डमण्डलाकारं व्याप्तेन चराचरं तत्त्वदं दर्शितां यानहे तस्मै श्रीगुरवे नमो नमः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे नित्यानन्दं ब्रह्मानन्दं ब्रह्मस्वरूपं नीलवर्णं त्रिलोकानाथं श्रीगुरुदेवं नमो नित्यानन्दं। नमस्ते अस्तु भगवन् विश्वेश्वराय महादेवाय त्र्यम्बकाय त्रिपुरान्तकाय त्रिकालाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमो नमः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोस्तुते। सर्वज्ञे सर्ववरदे सर्वदुष्टभयङ्करे सर्वदुःखहरे देवी महालक्ष्मी नमोस्तुते। सुलासूक्ष्मा महोरौद्रे महाशक्ति महोदरे महापापहरे देवी महालक्ष्मी नमोस्तुते। जय स्वादेवी चामुण्डे जय भूतपहारिणि जय सर्वागते देवी कालरात्रि नमोस्तुते। या देवी सर्वभूतेषु ज्ञानरूपेण संस्थिता नमस्तस्यै 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 नमो नमः। या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः। या देवी सर्वभूतेषु कान्तिरूपेण संस्थिता नमस्तस्यै 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 नमो नमः। या देवी सर्वभूतेषु कान्तिरूपेण संस्थिता नमस्तस्यै 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 नमो नमः। या देवी सर्वभूतेषु लज्जारूपेण संस्थिता नमस्तस्यै 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 नमो नमः। या देवी सर्वभूतेषु विष्णुमायेति शब्दिता नमस्तस्यै 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 नमो नमः। या देवी सर्वभूतेषु दयारूपेण संस्थिता नमस्तस्यै 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 नमो नमः। माणिक्याद्रिसमप्रभो निजरुचसन्त्रस्तरक्षोगणं जानुण्यस्तकराम्बुजं प्रणयनं रत्नोल्लासोद्भूषणं बाहुभ्यो धृतशङ्खचक्रमणिशं दष्टाग्रवक्रोरासोज्ज्वल जमुदाग्रकेशनिचयं वन्दे लक्ष्मीनारसिंहविभुं शान्ताकारं भुजगशयनं पद्मनाभं सुरेशं विश्वाधारं गगनसदृशं मेघवर्णाशुभाङ्गं लक्ष्मीकान्तं कमलनयनं योगवृन्द्यानगम्यं वन्दे विष्णुं भवभयहरं सर्वलोकैकनाथं। मङ्गलं भगवान् विष्णुं मङ्गलं मधुसूदन मङ्गलं पुण्डरीकाक्ष मङ्गलं गरुडध्वज कृष्णाय वासुदेवाय देवकीनन्दनाय च नन्दगोपकुमाराय श्रीगोविन्दाय नमो नमः। ओं तदेव लग्नं सुदीनं तदेव तारबलं चन्द्रबलं तदेव विद्याबलं दैवबलं लक्ष्मीपते एत्तेङ्ग्रिय स्मरामि। ಪ್ರಸನ್ನಕಾಲುಡು ಗ್ರಾಮಡು ವಿಷ್ಣುಮೂರ್ತಿ ದೇವಿರು ಕುಲದೇವಿರು ಗ್ರಾಮದೇವಿರು ಗ್ರಾಮದೈವಳು ಮಾತು ನಮ್ಮ ನೆನವರಿಕೆ ಮಲ್ಪದು ಕೋಡೆದಾತ ಪೊರ್ತುಡು ವಾಸ್ತು ಪೂಜೆ ರಾಕ್ಷೋಗ್ನೋಮನ ಮಾತ ಮಲ್ಪಾದು ಅಷ್ಟದಿಕ್ಪಾಲಕರಿಗೆ ಬಲಿ ಮಾತ ಮಲ್ಪಾದು ದೈವಳಿಗೆ ಬಿಂಬ ಪ್ರತಿಷ್ಠೆನ ಮಾತ ಮಲ್ತದು ಇನಿತಾತ ಪೊರ್ತು ಮಹಮ್ಮಾಯಿಗೆ ಒಂಜು ನಿಖಲೊಂಜು ಹಾರುಡ ನಿರ್ಮಾಣ ಮಲ್ತಾರು ಐಕ್ ಬೋಡಾಪನ ಅಪ್ಪೆನಿನಿ ಪೂರ್ಣವಾದ ಪ್ರತಿಷ್ಠೆ ಆದಾಂಡು ಅವೇಡ್ದು ಬೊಕ್ಕ ಅಲಾರ ಪಂಜುರುಳಿ ಕಾಣದ ಕಟ್ಟದೆ ಅವೇಡ್ದು ಬೊಕ್ಕ ಮೈಯೊಂತಿ ಕಲ್ಲುಟ್ಟಿ ಅಂಚನೆ ಗುಳಿಗೆ ಅಂಚನೆ ಸಂಕಲ್ಪಡು ಭೈರವನ ಸಂಕಲ್ಪನು ಮಾತ ಮಲ್ತೊಂದರಿಗೆ ಅವಾಗ ಅತೇನವಿನ ತೃಣಮಭಿನ ಚಾಲತಿ ಬನ್ಲೆಕ್ಕ ಏರೆಡ್ದು ಆಪುಂಡ ನಮ್ಮ ಮಾತ ಈ ಮಣ್ಣುಡಿಯೆಲ್ಲ ಶಾಶ್ವತ ಅತ್ತಿಗೆ ಅವಾಗ ಎಂಚಿನ ಅಂದಕ್ಕೆ ಎಂಡ ಪೂರ್ವಜನ್ಮಂ ಕಥಾರೂಪಂ ವ್ಯಾಧಿರೂಪಾಯ ಪೀಡ್ಯತೆಂದು ಮನುಷ್ಯಗೂ ಪುಟ್ಟನಂಚಿತ್ತನ ಪೊರ್ತರು ಪೂರ್ವಜನ್ಮದ ಕರ್ಮಳಿನ ಮಾತ ಈ ಭೂಮಿಗೆ ಪತ್ತೊಂದು ಬತ್ತುಪ್ಪೆಗೆ ಅವಾಗ ಜನನೀ ಜನ್ಮ ಸೌಖ್ಯಾನಾಂ ವರ್ಧತಿ ಕುಲ ಸಂಪದ ಪದವಿ ಪೂರ್ವ ಪುಣ್ಯಾನಾಂ ಲಿಖಿತೋ ಜನ್ಮತ್ತ ದಯಬಂಡ ಪೂರ್ವಜನ್ಮದ ಪುಣ್ಯನ ಬತ್ತೊಂದು ಈ ಜನ್ಮಡ ಎಡೆಡ್ಡ ದೇವತಾ ಕಾರ್ಯನು ಕೆಲಸನು ಮಾತ ಎಡೆಡ್ಡ ಪುಣ್ಯ ಕೆಲಸನು ಮಾತ ಮಲ್ಪೆಗೆ ಅಂಚಿತ್ತಿನ ಪುಣ್ಯ ಕೆಲಸನು ಮಲ್ಪನಾಗ ನಮ್ಮ ಮಾತ ಇನ್ನು ಸೇರೊಂದ ಅವಾಗ ನಮ್ಮ ಮಾತ ಸೇರೊಂದಕಲು ಇನ್ನು ನಮ್ಮ ಪುಣ್ಯವಂತರಿಗೆ ಅವಾಗ ಪುಣ್ಯವಂತಿರದ ಅಪ್ಪನ ಸೇವೆನ ಮಾತ ತೂಪನ ಚಿತ್ತನ ಯೋಗ ನಮಕ್ಕ ಮಾತ ತೆಗೆದು ಅವಾಗ ಇಂಚಿನ ಅಂದ್ಕೊಂಡ ಓಲ ಕಾರ್ಯ ಒಂದೇ ಓಲ ಜಗತ್ತಿನ ನಡಪೂಜಿನ ಅವಾಗ ಪ್ರಸನ್ನ ಕಾಲುಡು ಮಲ್ತನಂಚಿತ್ತನ ಸೇವೆಡು ಅಪ್ಪೆ ಮಹಮ್ಮಾಯಿಡು ಹಿಂಗ್ಲ ಅನೇಕ ತರತ ಮಂತ್ರಲೋಪ ತಂತ್ರಲೋಪ ಆಚಾರ ವಿಧಿಲೋಪ ಅನೇಕ ತರತಿಪ್ಪು ಮನುಷ್ಯರು ಅವಾಗ ಮೂಜೆಟ್ಟು ಇಂಜಿನ ಮಣ್ಣಗ ಮೈ ಮನಸ್ಸು ಪಾತೆರಡೆ ನೆಟ್ಟೊಂಜಿ ಕರ್ಮ ಹಾಕೊಂಡಿಗೆ ಅವಾಗ ಮನಸ್ಸುಡು ಪಾತೆರ್ನವಲ ಆಲೋಚನೆ ಪೊಡಿಗೆ ಕಣ್ಣಿಡು ತೂಪಿನಂಚಿತ್ತನ ಆಲೋಚನೆ ಮಲ್ಪೊಡಿಗೆ ಅವಾಗ ಒವೇ ಒಂಜಿ ಕಾರ್ಯುಡ್ಲ ಯಾನು ಪನ್ಪುನ ಅಹಂಕಾರ ಮನುಷ್ಯಗೆ ಏಪ ಇಜ್ಜ ಅವಾಗ ಭಗವಂತ
ದೇವಂತೆ ಆತ್ಮಡು ನೆಲೆ ಆದುಪ್ಪವರಿಗೆ ಅವಾಗ ಅಂಚಿತ್ತಿನ ನಮ್ಮ ಮಾತೆಲ್ಲ ಈ ಮಣ್ಣಿಡು ಪುಟ್ಟಿನಕಲು ಜ್ಞಾನ ಬುದ್ಧಿ ವಿದ್ಯೆನ ಆರೋಗ್ಯನ ಕೊಡ್ದು ನನಾತ್ ದೇವತಾ ಕಾರ್ಯ ದೈವಲ ಕಾರ್ಯನು ಮಾತ ಮಲ್ಪುನಂಚಿತ್ತನ ಅಪ್ಪೆ ಅನುಗ್ರಹ ಮಲ್ಪಾದು ಕೊರಡು ಅಂಚಾದು ಪುನಗ ಸದ್ಬುದ್ಧಿ ಜ್ಞಾನ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಏರೆಗೆ ಮಾತ ನಮ್ಮ ಕುಟುಂಬಡಾವಡು ನಮ್ಮ ಜಾಗೆಡಾವಡು ಸಂತಾನ ಇಜ್ಜ ಅಂಚಿತ್ತನಕ್ಳಿಗೆ ಮಾತ ಸಂತಾನ ಅಪ್ಪ ಅನುಗ್ರಹ ಮಲ್ತು ಕೊರಡು ಅವೇ ಪ್ರಕಾರ ಅವ ಏರೆ ಬುದ್ಧಿ ಇಜ್ಜ ಏರೆ ಕಂಕನ ಬಲ ಕೂರ್ದು ಬರ್ಪುಜ ಏರು ಸತಿ ಪತಿ ಜೀವನಡು ಕಲಹ ಉಂಡ ಅಂಚಾದು ಪುನಃ ಏರೊಂದು ಇಲ್ಲು ಕಟ್ಟೋಡು ಎನ್ನುದೇರ ಏರಿಗೆ ಮಾತ ದೈಹಿಕವಾದ ಮಾನಸಿಕವಾದ ಅನಾರೋಗ್ಯಡು ಬೆದವೇತ ಆಲೋಚನೆ ಮಲ್ತುಪ್ಪೇರು ಆಕಾಂಕ್ಷಗಳು ಮನುಷ್ಯಗೆ ಸಹಜಗೆ ಇತ್ತಿನವಗೆ ಅವಾಗನಾಗ ಇಪ್ಪನಾಗ ఆయన పడేవున్నంచిత్తుని యోగల మనుష్యకు బోడిಗೆ ಅವಾಗಂಜ ಪಡೆಯುನ್ನಂಚಿತ್ತುನಿ ಯೋಗ ಪೋಡು ನಾಂಡಲ ದೇವಿರ್ನ ದೈವಪುಡಿ ತಿಥಿ ವಾರ ನಕ್ಷತ್ರ ಕರ್ಣ ಯೋಗಗೆ ಅವಾಗ ಇಂದು ಮಾತ ಕೂಡ್ದು ವತ್ತನ ಮಾತ್ರ ಒಂಜಿ ದೈವ ಸಾನ್ನಿಧ್ಯ ಲಕ್ಕೆ ರಾಪುಂಡು ಪ್ರತಿಯೊಂದು ಜಡ್ಡ ಕೆಲಸನ ಮಾತ ಮಲ್ಪ ರಾಪುಣಿಗೆ ಅವಾಗ ಇನಿತಾತ ಮಲ್ತಿನಟ್ಟು ಅಪ್ಪೆ ಪರಿಪೂರ್ಣದ ತಂದು ಧರ್ಮದೈವ ಪಂಜುರುಳಿ ಅಂಚನೆ ಕಾಣದೆ ಕಟ್ಟದೆ ಅಪ್ಪೆ ಆ ಕಲ್ಲುಟ್ಟಿ ಮೈಯೊಂತಿ ಗುಳಿಗೆಲ ಪಾಡ್ನಂಚಿತ ಪಣಿವಾರನ ಪರಿಪೂರ್ಣವಾಗಿ ಸ್ವೀಕಾರ ಮಲ್ಪಾದು ನನ್ನ ಬಯ್ಯಗಾಪನಂಚಿತ್ತನ ಕೆಲವು ಕೈಂಕರ್ಯಲು ಮಾತ ಉಂಡು ಅವಾಗ ಆ ಭಜನಾ ಸೇವೆ ಅಡ್ದಕ್ಕ ಮಾರಿಗಿಡಪ್ಪನ ಪಿನಿಯನ ಎಲ್ಲ ಅವಾಗ ಈ ಕಾರ್ಯಡು ಒಂಜಿ ವಿಘ್ನ ಬರಂದಿಲ್ಲಕ ನಿರ್ವಿಘ್ನ ಮಲ್ಪ ಅದು ಕೊರಡು ಒಂದು ಮಾಡಿದು ವಿಷ್ಣುಮೂರ್ತಿ ದೇವರೆಲ್ಲ ಆ ಉಳ್ಳ ಕುಳ್ಳಲ ಪ್ರಾರ್ಥನೆ ಮಲ್ತದು ಅಪ್ಪ ಮಹಾಮ್ಮ ಇಲ್ಲ ಹಿಂಗೆ ನಾ ಪೋಪಿನೆಟ್ಟು ಬರ್ಪಿನೆಟ್ಟು ಒಂಜಿ ಚ್ಯುತಿ ಬರಂದಿಲ್ಲಕ ಪೊರ್ಲುಡೆ ಸ್ಮೃತಿನೂ ಕೊಡ್ದು ಜ್ಞಾನನು ಕೊಡ್ದು ಬುದ್ಧಿನೂ ಕೊಡ್ದು ಮಾತಿರಲ್ಲ ಕಾತೊಂದು ಬರಡು ಪ್ರಸನ್ನ ಕಾಲೋಡು ದೇವರೆಡ ಪ್ರತಿನ ಪ್ರಾರ್ಥನೆ. ಮೂಜಿ ತಕ್ಕನ ಔಷಧನ ಕೊರ್ಪುಣಂಚಿತನ ಕೊರ್ತು ಸಮಯ ಸಂದರ್ಭ ಸತ್ತನೆ ಕೊರ್ಪುಣಂಚಿತನ ಮೂಜಿ ತಕ್ಕನ ಔಷಧನಿಗೆ ಪರಿಪೂರ್ಣವಾದ ಅನುಗ್ರಹ ಮನ್ಪಾದ ಕೊಡ್ದು ಗ್ರಾಮದ ದೈವದೇವಿಯರು ನಾಗದೇವಿಯರು ಸರ್ವಶಕ್ತಿಲ್ಲ ಅಪ್ಪೆ ಮಾಮ ಎಲ್ಲ ಪರಿವಾರ ಶಕ್ತಿಯಲ್ಲ ಅನುಗ್ರಹ ಮನ್ಪಾದ ಕೊರಡಂದು ತರೆಬೇರೆ ಬಗ್ಗ ಅದು ಮನ್ಪುನ ಭಯಭಕ್ತಿ ಪ್ರಾರ್ಥನೆ ಸತ್ತಲ ಎಣ್ಣೆ ದೆಪ್ಪುಲೆ ನೋಡ್ತಿದ್ದೀನಿ ಎಣ್ಣೆ ದೆಪ್ಪುಲೆ ಎಣ್ಣೆ ದೆಪ್ತಾರೆ ಮುಂಜೆ ರಡ್ಡು 4 ಜನ ಮುಟ್ಟಾಲೆ 4 ಜನ ನಿಂಚ ಮುಟ್ಟಾಲೆ ಮೂಲೆ ಮುಟ್ಟಾಲೆ ಮೇ ಮುಟ್ಟಿ ಅನ್ನ ನಲ್ಪಾಡ್ದೆ ಅಲ್ಪಾಡ್ದೆ ಒಂಜೊಂಜಿ ಮೀ ಬಲ್ಲೆ ಎದುರು ಬಲ್ಲೆ ಮಂಚ ಹೊಡೆದಿಲ್ಲ ಉಂಟುದೆ ಜಪ್ಪುಲಿತ್ತೆ ಕೂಟಿಗಳ ಅಜ್ಜ ನಂಬಿ ಕೊಟ್ಟು ಸಂತೋಷ ದೈವ ಪಂಜರ ಸಾಕ್ರಿ ಅನ್ನ ದೈವದ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ